ಕೈ ತೆಗೀರಿ ಹೊರಗಡೆ. ವಿಡಿಯೋ ಎಲ್ಲ ಕಡೆ ಹಾಕ್ಬಿಡ್ತೀನಿ, ಕೈ ತೆಗೀರಿ ಫಸ್ಟು. ನಾವು ಕಷ್ಟಪಟ್ಟು ಕೊರೋನಾ ಟೈಮಲ್ಲಿ 10 ರೂಪಾಯಿ ನಿಮಗೆ ಕೊಡ್ತೀವಿ ಅಂತಂದ್ರೆ ನಿಮ್ಮ ನಿಯತ್ಗೆ ಇಲ್ಲ, ತೆಗೀರಿ, ಕೈ ತೆಗೀರಿ. ನೋಡಿ ಗೆಳೆಯರೆ, ಈ ಅಪ್ಪ ಸೌತ್ ಆ್ಯಂಡ್ ಸರ್ಕಲಲ್ಲಿ ಕೈ ಇಲ್ಲ ಥರ ನಾಟಕ ಮಾಡ್ತಾನೆ. ಅಪ್ಪ ಬಿಚ್ಚಿ, ಬಿಡಿ ಬಿಡಿ, ತೆಗೀರಿ ತೆಗೀರಿ ತೆಗೀರಿ, ಬಿಚ್ಚಿ ಬಿಚ್ಚಿ, ನೀವು ಬಿಚ್ಚಿ. ಈ ಥರ ಚೀಟ್ ಮಾಡೋದು ಏನಕ್ಕೆ ನೀವು? ಬಿಚ್ಚಿ ಫಸ್ಟ್, ಬಟ್ಟೆ ಬಿಚ್ಚಿ, ಬಿಚ್ಚಿ ಬಟ್ಟೆ ಬಿಚ್ಚಿ ಹೇಳ್ತೀನಿ. ಬಟ್ಟೆ ಫಸ್ಟು ಅರ್ಧ ಹಾಕ್ಬಿಡ್ತೀನಿ ನಾನು ಇವಾಗ. ಬಿಚ್ಚಿ. ಯಾಕೆ ಈ ರೀತಿ ಚೀಟ್ ಮಾಡೋದು ನೀವು? ಕೈ ಇದೆಯಾ ಇಲ್ಲ ನಿಮಗೆ? ಐತಾ ಇಲ್ವಾ ಕೈ? ಕೈ ಇದೆಯಾ ಇಲ್ವಾ ನಿಮ್ಗೆ? ಅಷ್ಟೇ ಇವಾಗ. ಕೈ ಇದೆಯಾ? ಕೈ ಇದೆಯಾ ಇಲ್ವಾ ನಿಮಗೆ? ಕೈ ಇಲ್ವಾ? ಇಲ್ವಾ ಹೇಳಿ ಕೈ. ಇನ್ನೂ 100 ರೂಪಾಯಿ ಕೊಡ್ತೀನಿ, ಕೈ ಇಲ್ವಾ ಹೇಳಿ? ಹೇಳಿ, ಕೈ ಇಲ್ವಾ ನಿಮಗೆ? ಇದೇನಿದು? ಏನು ಸರ್ ಇದು? ಅಲ್ಲ, ಇದು ನಾಟಕ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಇದು? ನಾವು ಕೊರೋನಾ ಟೈಮಲ್ಲಿ ಕೆಲವರು ದುಡ್ಡು ಸಂಪಾದನೆ ಮಾಡಿಕೊಂಡು ನಿಮಗೆ 10 ರೂಪಾಯಿ ಕೊಡ್ತಾರೆ. ಯಾಕೆಂದ್ರೆ ಕೈ ಇಲ್ಲ ಅಂತ. ಇದು ಯಾಕೆ? ಬಿಚ್ಚಿ ಸರ್, ಹೇಳ್ತೀನಿ, ಬಿಚ್ಚಿ ಹೇಳ್ತೀನಿ, ಬಿಚ್ಚಿ ಹೇಳ್ತೀನಿ, ಬಿಚ್ಚಿ ಸರ್. ನೀವು ಈ ಥರ ಚೀಟ್ ಯಾಕೆ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇಲ್ವಾ ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನಕ್ಕೆ ನಿಮಗೆ? ಸೌತ್ ಆ್ಯಂಡ್ ಸರ್ಕಲಲ್ಲಿ ನೋಡಿ, ಸೌತ್ ಆ್ಯಂಡ್ ಸರ್ಕಲಲ್ಲಿ ಅಪ್ಪ ಈ ರೀತಿ ನಾಟಕ ಮಾಡ್ತಾನೆ. ಬೇಕಾ ನಿಮ್ಗಿದು? ನಾನು 10 ರೂಪಾಯಿ ಏನು ಕೊಟ್ಟೆ ಹೇಳಿ? 20 ರೂಪಾಯಿ ಇದೆ ನಾವು ಉಳಿಸ್ಬೇಕು ಅಂತ ಮಾಡೋಂಥ ದಿನಗಳಿದು. ಹೊಟ್ಟೆ ಉರಿತಾರಲ್ಲ, 10 ರೂಪಾಯಿ ಯಾಕೆ ಕೊಡ್ತೀವಿ ಹೇಳಿ? ನೀವು ಚೆನ್ನಾಗಿರ್ಲಿ ಅಂತ. ನಾಟಕ ಅಲ್ವಾ ಇದು? ಮರ್ಯಾದೆ ತೆಗೀರಿ ಕೈ ಹೊರಗಡೆ. ಈ ಪ್ಯಾಂಟ್ ಬಿಚ್ಬಿಟ್ಟು ನಿಮಗೆ ಕೈ ತೆಗೀರಿ, ಕೈ ತೆಗೀರಿ ಹೊರಗಡೆ, ತೆಗೀರಿ ಕೈ ಹೊರಗಡೆ, ಕೈ ತೆಗೀರಿ ಹೊರಗಡೆ, ತೆಗೀರಿ ತೆಗೀರಿ ಕೈ. ಚೆನ್ನಾಗಿದೆಯಾ ಇದು? ನಿಮಗೆ ಚೆನ್ನಾಗಿದೆಯಾ? ಶೋಭೆ ತರಿತಾ ನಿಮ್ಗಿದಲ್ಲ? ಎಷ್ಟೋ ಜನ ಮುಸ್ಲಿಮ್ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮೆಕ್ಯಾನಿಕ್, ಪಂಚರಿಸಮ್. ನಿಮ್ಮ ಥರ ಮಾಡಲ್ಲ. ನಿಮ್ಮಿಂದ ಅಂಥವ್ರು ಕೆಟ್ಟ ಹೆಸರು ಬರುತ್ತೆ. ಟೋಪಿ ತೆಗೀರಿ ಫಸ್ಟ್ ನೀವು, ಟೋಪಿ ತೆಗೀರಿ ಫಸ್ಟ್ ನೀವು, ಟೋಪಿ ತೆಗೀರಿ. ಅವ್ರನ್ನೆಲ್ಲ ಅವಮಾನ ಮಾಡಬೇಡಿ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೆಲವರು ಮುಸ್ಲಿಮ್ಸು. ನಾವು ಅಣ್ಣ ತಮ್ಮ ಇದ್ದಂಗಿದ್ದೀವಿ. ನಿಮ್ಮಂಥರಿಂದ ಅವ್ರಿಗೆಲ್ಲ ಬೈಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ತೆಗೀರಿ ಟೋಪಿ ಫಸ್ಟ್ ನೀವು. ನಾಚಿಕೆ ಆಗಲ್ವೇನ್ರಿ ಈ ಥರ ಬದುಕ್ತೀರಾ ನೀವು? ಹೊಟ್ಟೆಪಾಡಿ ಕೆಲಸ ಮಾಡ್ರಿ, ಕೆಲಸ ಮಾಡಿ, ನೀವು ಕೆಲಸ ಮಾಡಿ ಹೊಟ್ಟೆಪಾಡಿಗೆ.